ಬಣ್ಣದ ಲೋಕನೇ ಹಾಗೆ. ಮೇಕಪ್ ಹಾಕೊಂಡ್ರೆ ಒಂಥರ, ಇಲ್ಲಾಂದ್ರೆ ಇನ್ನೊಂಥರ. ಅದೆಷ್ಟು ನಟಿಮಣಿಯರು ಮೇಕಪ್ ಇಲ್ಲದೆ ಕ್ಯಾಮರಾಗೆ ಪೋಸ್ ಕೊಟ್ಟು ಟ್ರೋಲ್ ಆಗಿರೋದನ್ನು ನೋಡಿದ್ದೀವಿ. ಅದೇ ರೀತಿ ಇದೀಗ ಕರೀನಾ ಕೂಡ ಟ್ರೋಲ್ಗೆ ಒಳಗಾಗಿದ್ದಾರೆ. ಇತ್ತೀಚೆಗಂತೂ ಕರೀನಾ ಟ್ರೋಲಿಗರಿಗೆ ಆಹಾರವಾಗ್ತಿದ್ದಾಳೆ. ಒಂದಿಷ್ಟು ದಿನಗಳ ಹಿಂದೆ ಕರೀನಾ ಮೇಕಪ್ ಇಲ್ಲದೆ ಕ್ಯಾಮರಾಗೆ ಕಾಣಿಸಿಕೊಂಡಿದ್ರು. ಈ ಫೋಟೋ ಎಲ್ಲೆಡೆ ವೈರಲ್ ಆಗ್ತಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ಸದ್ದು ಮಾಡ್ತಿದೆ. ಫೋಟೋವನ್ನು ಶೇರ್ ಮಾಡಿಕೊಂಡ ಒಂದಿಷ್ಟು ಮಂದಿ ಕರೀನಾ ದಪ್ಪಾಗಿದ್ದಾಳೆ, ಕರೀನಾಳ ಮುಖಕ್ಕೆ ಏನಾಯ್ತು, ಮುಖವೆಲ್ಲ ಸುಕ್ಕು ಹಿಡಿದಿದೆಯಲ್ವಾ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಆಕೆಗೆ ವಯಸ್ಸಾಗಿದೆ, ಅಜ್ಜಿ ತರ ಕಾಣಿಸ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಹೀಗೆ ಒಂದ ಎರಡ, ಅಬ್ಬಬ್ಬ, ಇದೇ ರೀತಿಯ ಅಸಂಖ್ಯಾತ ಕಾಮೆಂಟ್ಗಳು ಕರೀನಾಗೆ ಬರ್ತಿದೆ. ಈ ವರ್ಷ ಕರೀನಾ ಕಪೂರ್ ತನ್ನ 2ನೇ ಮಗುವಿಗೆ ಜನ್ಮ ನೀಡಿದ್ದಾರೆ. ಮಗ ಹುಟ್ಟಿದ ಕೆಲವು ತಿಂಗಳ ನಂತರ ಅವರು ಕೆಲಸಕ್ಕೆ ಮರಳಿದ್ದಾರೆ. ಅವರ ಅನೇಕ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಕರೀನಾ ಪ್ರಸ್ತುತ ಯಾವುದೇ ಬಾಲಿವುಡ್ ಸಿನಿಮಾದ ಆಫರ್ ಹೊಂದಿಲ್ಲ. ಅಮೀರ್ ಖಾನ್ ಜೊತೆ ನಟಿಸಿರುವ ಲಾಲ್ ಸಿಂಗ್ ಚಡ್ಡ ಸಿನಿಮಾ ಈ ವರ್ಷ ಕ್ರಿಸ್ಮಸ್ ಹಬ್ಬದಂದು ಬಿಡುಗಡೆಯಾಗಲಿದೆ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.